ಬ್ರಹ್ಮಾವರ ಐತಿಹಾಸಿಕ ಬಾರ್ಕೂರು ನಡುಮನೆ ಕಂಬಳ ಮಹೋತ್ಸವ ಶುಕ್ರವಾರ ಅತ್ಯಂತ ಸಂಭ್ರಮದಿಂದ ಜರುಗಿತು. ಉಭಯ ಜಿಲ್ಲೆಯ 40ಕ್ಕೂ ಹೆಚ್ಚು ಕೋಣಗಳು ಕಂಬಳದಲ್ಲಿ ಭಾಗವಹಿಸಿದ್ದವು. 4 ವಿಭಾಗಗಳಲ್ಲಿ ಸ್ಪರ್ಧೆ ಇದ್ದು ಹಲಗೆ ಓಟ, ಹಗ್ಗದ ಓಟ, ಹಿರಿಯ ಮತ್ತು ಕಿರಿಯ ಹಲಾಗದ ಸಬ್ ಜೂನಿಯರ್ ಸ್ಪರ್ಧೆ ನಡೆಯಿತು. ಎಲ್ಲ ವಿಭಾಗಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಹಾಗೂ ಭಾಗವಹಿಸಿದ ಎಲ್ಲ ಕೋಣಗಳ ಮಾಲಕರಿಗೆ ಗೌರವಧನ ನೀಡಲಾಯಿತು. ಕೋಣಗಳ ಓಟವನ್ನು ಡಿಜಿಟಲೈಸ್ ಮೂಲಕ ಸಮಯವನ್ನು ದಾಖಲಿಸಲಾಗಿತ್ತು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಂಬಳದ ಗುರಿಕಾರ ಬಾರ್ಕೂರು ಶಾಂತರಾಮ್ ಶೆಟ್ಟಿ ಕಾರ್ಯಕ್ರಮವನ್ನು ಸಂಯೋಜಿಸಿದ್ರು. ನಡುಮನೆ ಕುಟುಂಬಿಕರಾದ ಕರುಣಾಕರ್ ಶೆಟ್ಟಿ, ಉದಯ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಂಬಳ ನೋಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದೇವೆ. ಆ ನೆಲೆಯಲ್ಲಿ ಸಂಪನ್ನಗೊಳಿಸುವ ಯಶಸ್ಸನ್ನು ನಾವೆಲ್ಲ ಕಾಣ್ತೇವೆಂಬ ಅರಿಕೆ ಬಾಯಿಕೆ ನಮ್ಮದು. 12 ನಿರ್ದೇಶಕರೇ ಉಳ್ಳೂರು ಬ್ರಹ್ಮಾವರ